शंभो महादेव चोल्लभ शिव शंकर सर्वात्मा श्रीलीलकंठ नमोस्तुते सर्वमंगलदातारो पार्वती परमेश्वरो गणेशस्कंदो वंदे वांछित सिद्धे आवड़े अन्नंजित दिन गणपतिने प्रतिष्ठापने पूर्व भाव्यात स्थलते तड़नुशुद्धि ತಂದು ಚಪ್ಪರ ಮುಹೂರ್ತದ ಪೂರ್ವಭಾವಿಯಾದ ಮಹಾಗಣಪತಿ ಸ್ವಸ್ತಿಕಾಮತ್ತೇಳು ಮಹಾಗಣಪತಿ ದೇವರಿಗೆ ಪೂಜೆ ಮಾಡ್ತದೆ. ಅಂಜನೇ ಚಪ್ಪರ ಮುಹೂರ್ತ ಶುಭ ಲಗ್ನ ಶುಭ ವೇಳೆ ಶುಭ ಮುಹೂರ್ತದ ಮಂತ್ರದ ಆ ಮಂತ್ರನಂಚಿತನ ಚಪ್ಪರ ಮುಹೂರ್ತದ ಅವರ ಭವ್ಯವಾಯಿತಿನ ಚಪ್ಪರ ಸ್ವಲ್ಪ ನಿರ್ಮಾಣ ಆಗ್ತದೆ. ಎಲ್ಲಂದ ಆಪನಂಚಿತನ ದೇವತಾ ಕೆಲಸ 7 ದಿನದ ಕೆಲಸ ಅಂಜನೇ ಐತಿ ವಿಶೇಷವಾದ ಬಾಲಗಣಪತಿ ಹೋಮ ಅಂಜನೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ರೀತಿಯ ಕೆಲಸಗಳು ಪೂರ ಆವರಣಗಳು ಅಂಚಾದಿತ್ಮಗ ಆಪನ ಸಮಸ್ತ ಕೆಲಸಗಳ ಬರ್ಪಂಚಿತನದಾಯಕ ಒಂದು ಇತ್ನಾದಿ ಇತ್ತಿಲ್ಲ ಐದು ಪೂರ ದೇವರ ಪರಿಹಾರ ಮಾಡಿದ್ದು ಆಪನಂಚಿತನ ಸಮಸ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಎಡ್ಡನೇ ಇದ್ದಿದ್ದ ಆಪನಂಚಿತ ಯೋಗವಾಗಿ ಐಕ್ಯಗೋಡಾಯಕ ಸಕಲ ವ್ಯವಸ್ಥೆಯನ್ನು ಸನ್ಮಂಗಲ ಧನ ಸಹಾಯ ಇಲ್ಲ ಆ ಭಗವಂತೆ ಅನುಗ್ರಹ ಮಾಡಿಕೊಡುವುದು ದೇವರ ಪ್ರಾರ್ಥನೆ ಹರಿಪುರ ಸ್ವಾಮಿ ಮಹಾಗಣಪತಿ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಯಾನಿ ಕಾಂಚ ಪಾಪಾನಿ ಜನ್ಮಾಂತರಕೃತಾನಿ ತಾನಿ ತಾನಿ ಯಥಾನುಷ್ಯ ಮಹಾಗಣಪತಿ पूजाख्यन करने भगवान मान लक्ष्मी नारायण गोपाल केशवाय स्वाहा नारायणाय स्वाहा माधवाय स्वाहा दत्तं पापं दत्तं दुःखं दत्तां आगता संपत्तिः पुत्रा. 68 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವಂಥ ಕಿಲ್ಲೆ ಮೈದಾನದ ಗಣೇಶೋತ್ಸವಕ್ಕೆ ಈ ವರ್ಷ 69ನೇ ಉತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಚಪ್ಪರ ಮುಹೂರ್ತ ನೆರವೇರಿ ಇನ್ನು ಮುಂದಿನ ದಿನಗಳಲ್ಲಿ ಆಮಂತ್ರಣ ಪತ್ರಿಕೆಯನ್ನು ವಿತರಿಸುವ ಕೆಲಸದಲ್ಲಿ ನಾವೆಲ್ಲ ಇದ್ದೇವೆ. ಎಲ್ಲ ಗೊತ್ತಿದ್ದಾಗೆ ಸೆಪ್ಟೆಂಬರ್ 14ರಿಂದ 20ರವರೆಗೆ 7 ದಿವಸದ ಕಾಲ ವಿಶೇಷ ಸೇವೆಗಳನ್ನು ಒಳಗೊಂಡ ಮಹಾಗಣೇಶೋತ್ಸವ ಕಿಲ್ಲೆ ಮೈದಾನದಲ್ಲಿ ನಡೆಯಲಿಕ್ಕಿದೆ. 19ನೇ ತಾರೀಕು 6ನೇ ದಿವಸ ಉತ್ಸವದಂದು ಪ್ರಾತಃ ಕಾಲ 4:45ಕ್ಕೆ ಬಾಲಗಣಪತಿ ಹೋಮವು ವಿಶೇಷವಾಗಿ ಈ ವರ್ಷ ನಡೆಯಲಿಕ್ಕಿದೆ. 7 ದಿವಸದ ಈ ಉತ್ಸವದಲ್ಲಿ ಎಲ್ಲರೂ ಸಹಕಾರ ಕೇಳುತ್ತಾ ವಿಶೇಷ ಗಣಪತಿಯ ಉತ್ಸವಕ್ಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ